ಮಾನ್ಯ ನಮ್ಮ ನಗರಸಭೆಯ ಅಧ್ಯಕ್ಷರು ಶಶಿಕಲಾ ಮೇಡಮ್ ನಡೆಸಿಕೊಂಡು ವಿನಂತಿಸಿಕೊಳ್ತಾರೆ. ಚಿತ್ರಗೆ ಮಾತಾಡ್ತಾರೆ ಮಾಡುವ ಮೂಲಕ ಮೊದಲಿಗೆ ವೀರರಾಣಿ ಅಂಬೇಡ್ಕರ್ಗೆ ಶಶಿಕಲಾ ಮೇಡಮ್ ರವರು ಹಾರಾರ್ಪಣೆಯನ್ನ ಮಾಡಲಿಕ್ಕಿದ್ದಾರೆ. ನಜೀರ್ ಗೋರಿ ಅವರು ಸುಂದರ ಕಾರ್ಯಕ್ರಮದಲ್ಲಿ ವೀರರಾಣಿ ಹಬ್ಬಗಳಿಗೆ ಮಾಲಾರ್ಪಣೆ ಮಾಡುವ ಮೂಲಕ ವೀರರಾಣಿ ಹಬ್ಬಗಳಿಗೆ ಇಲ್ಲಿಯ ಪ್ರಥಮ ಪ್ರಜೆ ಹಾರಾರ್ಪಣೆ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಅದೇ ರೀತಿಯಲ್ಲಿ ನೀಡಿದ್ದೇವೆ. ವೀರರಾಣಿ ಹಾರಾರ್ಪಣೆ ಮಾಡುವುದರೊಂದಿಗೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಭಾರತದ ಸ್ವಾತಂತ್ರ್ಯೋತ್ಸವದ ಈ ಸಂದರ್ಭದಲ್ಲಿ ಪಾಲ್ಗೊಳ್ಳಲಿರುವ ಎಲ್ಲ ಜನಪ್ರತಿನಿಧಿಗಳು, ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಎಲ್ಲರಿಗೂ ಅಭಿನಂದನೆಗಳು. ಎಲ್ಲರೂ ಹಿಂದಿನಿಂದ ಬರಲಿಕ್ಕೆ ಬೇರೆಯವರೆಲ್ಲ ದಯವಿಟ್ಟು ಬನ್ನಿ, ಎಲ್ಲರೂ ಬನ್ನಿ. ಮೇಡಮ್ ಬನ್ನಿ, ಇವರ ಹಿಂದೆ ನಿಲ್ಲಿ ಪ್ಲೀಸ್. ಬನ್ನಿ ಹಿಂದೆ ನಿಲ್ಲಿ, 3 ಸಾಲು ಮಾಡಿ ಹಿಂದೆ ನಿಲ್ಲಿ. ಬನ್ನಿ ಪ್ಲೀಸ್. ಬ್ಯಾಕಿಂಗ್ ಏನಪ್ಪ ಮಾಡಿ ಬನ್ನಿ ಪ್ಲೀಸ್. ಎಲ್ಲರೂ ಮೆರವಣಿಗೆಯಲ್ಲಿ ಬರುವವರೆಲ್ಲ ನಾವು ಲೈನ್ ನಲ್ಲಿ ಹೋಗುವ ಚೆಂದಾಗಿ. ಮೇಡಮ್ ನೀವು ಒಂಚೂರು ಬ್ಯಾಕಿಂಗ್, ಮೇಡಮ್ ಒಂಚೂರು ಬ್ಯಾಕಿಂಗ್ ನೀವು ಬನ್ನಿ. ಮಕ್ಕಳ ಓಡಿ ಬನ್ನಿ. ಶಶಿಕಲಾ ಮೇಡಮ್ ನೀವು ಒಂಚೂರು ಬ್ಯಾಕಿಂಗ್ ಹೋಗಿ. ಉಳ್ಳಾಲ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ನೆರಳು ತಾಲೂಕು ಮಟ್ಟದ ಎಲ್ಪತೊರ್ಮನೆ ಸ್ವಾತಂತ್ರ್ಯೋತ್ಸವವನ್ನು ಶುಕ್ರವಾರ ಆಚರಿಸಾಯಿರು.
ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಉಳ್ಳಾಲ ತಾಲೂಕು ಆಡಳಿತದ ಮೇಲುಸ್ತುವಾರಿಯಲ್ಲಿ ಸ್ವಾತಂತ್ರ್ಯ ಜಾಥಾ ವೀರ ರಾಣಿ ಹಬ್ಬಗಳಿಗೆ ಹಾರಾರ್ಪಣೆ ಮಾಡುವುದರೊಂದಿಗೆ ತೊಕ್ಕೋಟಿಗೆ ಸಾಗುತ್ತಿದೆ. ನಮ್ಮ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಮಂಗಳೂರು ದಕ್ಷಿಣ ತಾಲೂಕು ಕಾರ್ಯದರ್ಶಿಗಳಾಗಿರುವಂತಹ ಮೋಹನ್ ಶಿಲಾಲ್ ಇರುವಂತಹ ಶ್ರೀಯುತ ಗಣೇಶ್ ಬಬ್ಬುಕಟ್ಟೆ ಹಾಗೂ ಭಾರತ್ ಪ್ರೌಢಶಾಲೆ ಅದರೊಂದಿಗೆ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರು, ಕುಚಿಲಗುಡ್ಡೆ ಶಾಲೆಯ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು, ಬೇರೆ ಬೇರೆ ಶಾಲೆಗಳ
ಶಿಕ್ಷಕ ವೃಂದದವರು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದೀರಾ. ಇದೆಲ್ಲರೂ ಕೂಡ ಬಹಳ ಆಧಾರಪೂರ್ವಕವಾಗಿ ಬರಮಾಡಿಕೊಳ್ತಾ, ಹಾಗೆ ಸಾಮಾಜಿಕ ಧಾರ್ಮಿಕ ಮುದ್ದಾಳಾಗಿರುವಂತಹ ಸುದರ್ಶನ್ ನಗರಸಭೆಯ ಅಧ್ಯಕ್ಷ ಶಶಿಕಲಾ ಮೇಡಮ್ ರವರು, ನವೀನ್ ಹೆಗಡೆ ಅವರು, ಉಪಾಧ್ಯಕ್ಷ ಸಪ್ನ ಮೇಡಮ್ ರವರು ಧ್ವಜಾರೋಹಣ ಕಾರ್ಯಕ್ರಮ. ಹಲೋ ಆತ್ಮೀಯ ನಾಗರಿಕ ಬಂಧುಗಳೇ, ಇದೀಗ 79ನೇ ನಾಡಗೀತೆ ಪ್ರಾರಂಭಗೊಳ್ಳುತ್ತದೆ. ಅವರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ಎಲ್ಲ ಸರ್ವ ಸದಸ್ಯರಿಗಳಿಗೂ ಕೂಡ ಪೂರ್ವಕ ಸ್ವಾಗತವನ್ನು ಉಳ್ಳಾಲ ನಗರಸಭಾ ಅಧ್ಯಕ್ಷರು ಶ್ರೀಮತಿ ಶಶಿಕಲಾ ಧ್ವಜಾರೋಹಣ ನಡಪಾದ ಸ್ವಾತಂತ್ರ್ಯೋತ್ಸವದ ಶುಭಾಶಯ ತೆರಿಪಾಯರು. ಡಾಕ್ಟರ್ BR ಅಂಬೇಡ್ಕರ್ನ ಸಂವಿಧಾನ ಮಾತೆರೆಗ್ಲ ಸಮಾನ ಅವಕಾಶ ಕೋರ್ದಿದ್ದದು ದಿಂಜ ತಳಮಟ್ಟದ ಸಮುದಾಯದ ಕೊಲ್ಲ ಮಲ್ಲ ಹುದ್ದೆಗೇರರೆ ಅವಕಾಶ ಕಲ್ಪಿಸಾದಂಡು. ಉಳ್ಳಾಲ ಭಾಗಡು ಮಾತೆರ್ಲ ಒಂಜೇ ಜಾತಿ ಒಂಜೇ ಮತ ಪನ್ಪಿನ ತತ್ವದಡಿಟ್ಟು ಸೌಹಾರ್ದದೊಟ್ಟಿಗೆ ಬದುಕೊಡಾತನು ಪಂಡದು ಶಶಿಕಲಾ ತೆರಿಪಾಯರು. ಇವರವರು ಹಾಗೆ ಎಲ್ಲ ಸ್ವಪ್ನ ನೀಡಬೇಕು ಅಂತೇಳಿ ನಮ್ಮ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ನಮ್ಮ ಉಳ್ಳಾಲ ತಾಲೂಕಿನ ಅಧ್ಯಕ್ಷರು ಹಾಗೂ ಕರ್ನಾಟಕ ವಿಧಾನಸಭಾ ಸಭಾಧ್ಯಕ್ಷರು ಈ ಕಾರ್ಯಕ್ರಮಕ್ಕೆ ಹಾಜರಾಗಬೇಕಾಯಿತು. ಆದರೆ ಅನ್ಯ ತುರ್ತು ಕಾರ್ಯದ ನಿಮಿತ್ತ ಹೋಗಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಹಾಜರಾಗಿರುವುದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಅವರ ಸೂಚನೆಯಂತೆ ನಗರಸಭೆ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಹಾಗೂ ಇನ್ನುಳಿದ ಚುನಾಯಿತ ಸದಸ್ಯರ ಉಪಸ್ಥಿತಿಯಲ್ಲಿ ಅದ್ದೂರಿಯಾಗಿ ಸ್ವತಂತ್ರ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಸೂಚಿಸಿದರನ್ವಯ ಹಾಗೂ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಅದ್ದೂರಿಯಿಂದ ನಡೆಸುತ್ತಿದ್ದು, ಅದೇ ರೀತಿ ಈ ವರ್ಷವೂ ಸಹಿತ ಈ ಸ್ವಾತಂತ್ರ್ಯ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ತಮ್ಮೆಲ್ಲರ ಸಹಕಾರದೊಂದಿಗೆ ನಡೆಸುತ್ತಿದ್ದೇವೆ ಅಂತ ತಿಳಿಸುತ್ತಾ ಈ ಕಾರ್ಯಕ್ರಮದ ಪ್ರಸ್ತಾವಿತ ಭಾಷಣವನ್ನು ನಾನು ಪ್ರಾರಂಭಿಸುತ್ತೇನೆ. ಆತ್ಮೀಯರೇ, ನಾವೆಲ್ಲರೂ ಸ್ವತಂತ್ರೋತ್ಸವ ದಿನಾಚರಣೆಯನ್ನು ಅತಿ ವಿಜೃಂಭಣೆಯಿಂದ ಹಾಗೂ ಸಂತೋಷದಿಂದ ಆಚರಿಸುತ್ತಿದ್ದೇವೆ ನಿಜ. ಆದರೆ ಈ ಸ್ವಾತಂತ್ರ್ಯ ತಮಗೆ ಲಭಿಸಬೇಕಾದರೆ ಬ್ರಿಟಿಷರ ವಿರುದ್ಧ ದೇಶದ ಸ್ವಾತಂತ್ರ್ಯಕ್ಕಾಗಿ ಲೋಕಮಾನ್ಯ ತಿಲಕ್, ಲಾಲ್ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಚಕ್ರವರ್ತಿ ರಾಜಗೋಪಾಲಾಚಾರಿ ಹಾಗೂ ಯುವ ಪೀಳಿಗೆಗೆ ಏಳಿ ಎದ್ದೇಳಿ ಸಂದೇಶದ ಕರೆ ಕೊಟ್ಟ ಸ್ವಾಮಿ ವಿವೇಕಾನಂದರಂತಹ ಹಾಗೂ ಕ್ರಾಂತಿಕಾರಿ ಪಂಥದ ಮುಕುಟಪ್ರಾಯರಾದ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ರಾಜ್ಗುರು, ಕದೀಮ್ರಾವ್ ಘೋಷ್, ಅರವಿಂದೋ ಘೋಷ್ ಹಾಗೂ ಪ್ರಥಮ ಸ್ವತಂತ್ರ ಸಂಗ್ರಾಮದ ಮುನ್ನುಡಿಯಾಗಿ 1827ರಲ್ಲಿ ಕನ್ನಡ ನಾಡಿನಲ್ಲಿ ಬ್ರಿಟಿಷರ ವಿರುದ್ಧ ನಾಡಿನ ರಕ್ಷಣೆಗಾಗಿ ರಣಕಳೆ ಊದಿದಂತಹ ವೀರರಾಣಿ ಚೆನ್ನಮ್ಮ ಹಾಗೂ ವೀರ ಸಂಗೊಳ್ಳಿ ರಾಯಣ್ಣ ರಂತವರ ಮತ್ತು 1857ರ ಪ್ರಥಮ ಸ್ವತಂತ್ರ ಸಂಗ್ರಾಮದ
ಚಿಂಗಾರಿಯಾದ ಮಂಗಲ ಪಾಂಡೆಯವರಂತ ಯೋಧರೊಂದೇ ಆದಿಗೊಂಡು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ತ್ಯಾಜ್ಯಾಪೋಟಿ, ಉಳ್ಳಾಳಿದ ರಾಣಿ ಹಬ್ಬಕ್ಕ, ಕೊನೆ ಮಗಳ ಸಂತತಿಯವರ ಅವಿರತ ಹೋರಾಟದಿಂದ ಬ್ರಿಟಿಷರ ದಾಸ್ಯದಿಂದ ನಮ್ಮೆಲ್ಲರನ್ನು ವಿಮುಕ್ತಿಗೊಳಿಸಿದಂತಹ ಸ್ವತಂತ್ರ ಸೇನಾನಿಗಳ ತ್ಯಾಗ ಬಲಿದಾನಗಳನ್ನು ಹಾಗೂ ಭರತಖಂಡದ ನೆಲ, ಜಲ, ನಾಡು, ನುಡಿ, ಭಾಷೆ, ಜನಪದ ಸಂಸ್ಕೃತಿ ಸಂಪ್ರದಾಯವನ್ನು ಉಲ್ಲೇಖಿಸುವ ಜಗತ್ತಿನ ಏಕೈಕ ಉತ್ಕೃಷ್ಟ ರಾಷ್ಟ್ರಗೀತೆ ಎಂದು ಯುನೆಸ್ಕೋದಿಂದ ಮಾನ್ಯತೆ ಪಡೆದ ರಾಷ್ಟ್ರಗೀತೆ ನಿರ್ಮಾಪಕರಾದಂತಹ ಗುರುದೇವ್ ರವೀಂದ್ರನಾಥ್ ಟ್ಯಾಗೋರ್ ಹಾಗೂ ಭರತಖಂಡ ಅಖಂಡತೆಯ ಅಗ್ರತೆ, ಏಕತೆಯನ್ನು ಸಾರುವ ಹಾಗೂ ಉಗ್ರಪಂಥೀಯ ಸೇನಾನಿಗಳಿಗೆ ಭಾವೋದ್ವೇಗವನ್ನು ನೀಡಿದ ವಂದೇ ಮಾತರಂ ಗೀತೆಯ ಜನಕರಾದ ಬಂಕಿಂಚಂದ್ರ ಚಟರ್ಜಿ ಹಾಗೂ ದಾಸರು, ಶರಣರು, ಸಂತರು ಈ ನಾಡಿನ ನೀಡಿದ ಕೊಡುಗೆಯನ್ನು ಸ್ಮರಿಸುವ ದಿನ ಇದಾಗಿದೆ. 1947 ಆಗಸ್ಟ್ 14ರ ಮಧ್ಯರಾತ್ರಿಯಂದು ಬ್ರಿಟಿಷರನ್ನು ಭಾರತದಿಂದ ಹೊರಗಟ್ಟಿ ಸ್ವತಂತ್ರರಾದ ನಾವು ಅಂದಿನಿಂದ ಇಂದಿನವರೆಗೆ ಆಗಸ್ಟ್ 15 ಸ್ವಾತಂತ್ರ್ಯೋತ್ಸವ ದಿನವೆಂದು ಆಚರಿಸುತ್ತಿದ್ದೇವೆ. ಅಲ್ಲದೆ ಸ್ವಾತಂತ್ರ್ಯದ ನಂತರ ನಾವು ಅನೇಕ ದಿಶೆಯಲ್ಲಿ ಪ್ರಗತಿಯನ್ನು ಸಾಧಿಸಿದ್ದೇವೆ ಹಾಗೂ ಸಾಧಿಸುತ್ತಿದ್ದೇವೆ. ಉದಾಹರಣೆಗೆ ಹಸಿರು ಕ್ರಾಂತಿಯ ಮೂಲಕ ಆಹಾರ ಧಾನ್ಯಗಳ ಉತ್ಪಾದನೆ, ಕ್ಷೀರ ಕ್ರಾಂತಿಯ ಮೂಲಕ ಹಾಲು ಉತ್ಪಾದನೆ, ಪಂಚವಾರ್ಷಿಕ ಯೋಜನೆಗಳ ಮೂಲಕ ಔದ್ಯೋಗಿಕ ಸ್ವಾವಲಂಬನೆ, ರಕ್ಷಣಾ ವ್ಯವಸ್ಥೆ, ಅಣು ಅಸ್ತ್ರ ನಿರ್ಮಾಣದ ವ್ಯವಸ್ಥೆ, ಮಾಹಿತಿ ತಂತ್ರಜ್ಞಾನ, ಮಿಸೈಲ್ ತಂತ್ರಜ್ಞಾನ, ಬಾಹ್ಯಾಕಾಶ, ಜೈವಿಕ ತಂತ್ರಜ್ಞಾನ ಹಾಗೂ ಮೇಡ್ ಇನ್ ಇಂಡಿಯಾ ಎಂಬ ಪರಿಕಲ್ಪನೆ ಕಿತ್ತೊಗೆದು ಮೇಕ್ ಇನ್ ಇಂಡಿಯಾ ಎಂಬ ಯುಕ್ತಿಯೊಂದಿಗೆ ಜಗತ್ತಿನ ಮುಂದುವರಿದ ರಾಷ್ಟ್ರಗಳಿಗೆ ಸರಿಸಮಾನವಾದ ಪಂಕ್ತಿಯಲ್ಲಿ ನಿಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದೇವೆ ಎನ್ನುವುದು ಭಾರತೀಯರಾದ ನಮಗೆ ಹೆಮ್ಮೆಯ ವಿಷಯವಾಗಿದೆ. ನೆರೆ ದೇಶ ಘೋಷಿತ ಭಯೋತ್ಪಾದನೆ, ಗಡಿ ಪ್ರದೇಶದಲ್ಲಿ ವಿಧ್ವಂಸಕಾರ, ವಿದೇಶಿ ಅತಿಕ್ರಮಣ, ನಕ್ಸಲೈಟ್ ಚಟುವಟಿಕೆ ಅಂತಹ ಜ್ವಲಂತ ಸಮಸ್ಯೆಗಳು ದೇಶದ ಅಖಂಡತೆ, ಐಕ್ಯತೆ ಹಾಗೂ ಅಭಿವೃದ್ಧಿಗೆ ಧಕ್ಕೆಯನ್ನು ಉಂಟು ಮಾಡುತ್ತವೆ. ಶುಭ ಸಂದೇಶಕ್ಕೆ ವಿರಾಮ ನೀಡುತ್ತೇನೆ. ಜೈ ಹಿಂದ್. ಭಾರತ್ ಮಾತಾ ಕಿ ಬೋಲೋ, ಭಾರತ್ ಮಾತಾ ಕಿ. ರೈತ ಗೀತೆ ಪ್ರಾರಂಭಗೊಳ್ಳುತ್ತದೆ. ನಾವೆಲ್ಲರೂ ರೈತ ಗೀತೆಗೆ ಈ ದಿನ ಪವಿತ್ರವಾದ ದಿನಗಳಲ್ಲಿ ಪವಿತ್ರವಾದ ಜಾಗದಲ್ಲಿ ನಿಂತುಕೊಂಡು ಧ್ವಜಾರೋಹಣ ಮಾಡಲು ಅವಕಾಶ ಪಡೆದ ನನ್ನ ಸೌಭಾಗ್ಯ. ಅತ್ಯಂತ ಸಣ್ಣ ಬಡವ ಹಿಂದುಳಿದ ದಲಿತ ಸಂಘದ ಕುಟುಂಬದ ಜನಿಸಿದ ನಾನು ಉತ್ತಮವಾದ ವಿದ್ಯಾರ್ಥಿನಿಯನ್ನು ಸಫಲತೆಯಿಂದ ನಗರಸಭೆ ಸದಸ್ಯರಾಗಿದ್ದೇನೆ. ಅಧ್ಯಕ್ಷರಾಗಿ ನನಗೆ ಪವಿತ್ರವಾದ ಸ್ವತಂತ್ರ ದಿನಾಚರಣೆಗೆ ಅವಕಾಶವನ್ನು ದೊರಕಿಕೊಟ್ಟದ ಭಾರತದ ಸಂವಿಧಾನ ಅಂಬೇಡ್ಕರ್ ಅವರು ಸಂವಿಧಾನದ ಚಾಲನೆಯಿಂದ ಹಾಗೂ ಈ ಕ್ಷೇತ್ರದ ಜನಪ್ರಿಯ ಕರ್ನಾಟಕ ಅಧ್ಯಕ್ಷರಾದ ಅವರು ನನಗೆ ಒಪ್ಪಿಗೆ ಅವಕಾಶವನ್ನು ನಾನು ಈ ಸಂಬಂಧವನ್ನು ತಿಳಿಸ್ತೇನೆ. ಈ ಭಾಗ್ಯದಲ್ಲಿ ಸಾಮಾನ್ಯವಾಗಿ ಒಂದೇ ಜಾತಿ ಒಂದೇ ಮತ ಎಂಬ ಸಂಪೂರ್ಣ ನನ್ನ ಕನಸಿನಲ್ಲಿ ಕಾಣುವುದರಿಂದ ನನಗೆ ತಮ್ಮೆಲ್ಲರಿಗೆ ಒಮ್ಮೆ ಶುಭಾಶಯವನ್ನು ಕೋರಿದ್ದೇನೆ. ದಿನಾಚರಣೆ ಶುಭಾಶಿಸುತ್ತೇನೆ. ಈ ದಿನ ಪವಿತ್ರವಾದ ದಿನಗಳಲ್ಲಿ ಪವಿತ್ರವಾದ ಜಾಗದಲ್ಲಿ ನಿಂತುಕೊಂಡು ಧ್ವಜಾರೋಹಣ ಮಾಡಲು ಅವಕಾಶ ಪಡೆದ ನನ್ನ ಸೌಭಾಗ್ಯ. ಅತ್ಯಂತ ಸಣ್ಣ ಬಡವ ಹಿಂದುಳಿದ ದಲಿತ ಸಂಘದ ಕುಟುಂಬದ ಜನಿಸಿದ ನಾನು ಉತ್ತಮವಾದ ವಿದ್ಯಾರ್ಥಿನಿಯನ್ನು ಸಫಲತೆಯಿಂದ ನಗರಸಭೆ ಸದಸ್ಯರಾಗಿದ್ದೇನೆ. ಅಧ್ಯಕ್ಷರಾಗಿ ನನಗೆ ಪವಿತ್ರವಾದ ಸ್ವತಂತ್ರ ದಿನಾಚರಣೆಗೆ ಅವಕಾಶವನ್ನು ದೊರಕಿಕೊಟ್ಟದ ಭಾರತದ ಸಂವಿಧಾನ ಅಂಬೇಡ್ಕರ್ ಅವರು ಸಂವಿಧಾನದ ಚಾಲನೆಯಿಂದ ಹಾಗೂ ಈ ಕ್ಷೇತ್ರದ ಜನಪ್ರಿಯ ಕರ್ನಾಟಕ ಅಧ್ಯಕ್ಷರಾದ ಅವರು ನನಗೆ ಒಪ್ಪಿಗೆ ಅವಕಾಶವನ್ನು ನಾನು ಈ ಸಂಬಂಧವನ್ನು ತಿಳಿಸ್ತೇನೆ. ಈ ಭಾಗ್ಯದಲ್ಲಿ ಸಾಮಾನ್ಯವಾಗಿ ಒಂದೇ ಜಾತಿ ಒಂದೇ ಮತ ಎಂಬ ಸಂಪೂರ್ಣ ನನ್ನ ಕನಸಿನಲ್ಲಿ ಕಾಣುವುದರಿಂದ ನನಗೆ ತಮ್ಮೆಲ್ಲರಿಗೆ ಒಮ್ಮೆ ಶುಭಾಶಯವನ್ನು 200 ಕೋಟಿಯ ಹೆಚ್ಚಿನ ಅನುದಾನವನ್ನು ಸಮಗ್ರ ಅಭಿವೃದ್ಧಿಯ ವಸ್ತುಗಳನ್ನು ಸವಿತನ ದಿನಗಳಲ್ಲಿ ಉಳ್ಳಾಳ, ಕೊಟಪುರ, ಕೋಲಾರ, ಉಳ್ಳಾಲ ಸಂಪರ್ಕದ ಸೇತುವೆ ಹಾಗೂ ಉಳ್ಳಾಲ ಮೀನುಗಾರಿಕೆಗೆ
ನಿರ್ಣಯದ ಬಹುತೇಕ ಯೋಜನೆಗಳನ್ನು ಉಳ್ಳಾಲ ಸುಂದರವಾದ ನಗರವಾಗಲಿ ಎಂದು ಹಾರೈಸುತ್ತೇನೆ. ಈ ಸಂಭ್ರಮದಲ್ಲಿ ನಾವೆಲ್ಲರೂ ಒಮ್ಮೆಲೆ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯವನ್ನು ನೀಡಿಸುತ್ತೇನೆ. ಪಥಸಂಚಲನ ಪ್ರಾಥಮಿಕ ವಿಭಾಗದ ತಲಪಾಡಿ ಶಾರದಾ ವಿದ್ಯಾನಿಕೇತನ ಶಾಲೆ ಸುರುತ ಇನಾಮು, ಉಚ್ಚಿಲಬೋವಿ ಆಂಗ್ಲ ಮಾಧ್ಯಮ ಶಾಲೆ ರಡ್ಡನೆ, ಪ್ರೌಢಶಾಲಾ ವಿಭಾಗದ ಉಚ್ಚಿಲಬೋವಿ ಆಂಗ್ಲ ಮಾಧ್ಯಮ ಶಾಲೆ ಸುರುತ ಇನಾಮು ಅಂಚನೆ ತಲಪಾಡಿ ಶಾರದಾ ವಿದ್ಯಾನಿಕೇತನ ಶಾಲೆ ರಡ್ಡನೆ ಇನಾಮನ್ನು ಪಡೆದುಕೊಂಡಿರು. ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಅವರಿಗೆ ರೂಪಾಯಿ 3,000 ಹಾಗೂ ಟ್ರೋಫಿಯನ್ನು ನೀಡಿ ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದಾರೆ. ಶಾಲೆ ಉಜ್ಜಿಲ ಈ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ. ರವೀಶ್ ಬೋಳ್ಯಾರ್ ಅವರು ನೆನಪಿನ ಕಾಣಿಕೆ ಮತ್ತು ರೂಪಾಯಿ 2,000 ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಇದೀಗ ತದನಂತರ ಪ್ರೌಢಶಾಲೆಯಲ್ಲಿ ಕೊಡ್ತೇವೆ. ಇದೀಗ ಭಾಗವಹಿಸಿದ ತಂಡ 9 ಕೆರೆ PMC ಹಿರಿಯ ಪ್ರಾಥಮಿಕ ಶಾಲೆ 9 ಕೆರೆ ಇಲ್ಲಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಶ್ರೀಮತಿ ಪೂರ್ಣಿಮಾ ಅವರ ನೇತೃತ್ವದಲ್ಲಿ ಈ ಶಾಲೆ ಭಾಗವಹಿಸಿದೆ. ಪೂರ್ಣಿಮಾ ಅವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನ ಗೌರವಾನ್ವಿತ ನಮ್ಮ CDPO ಮೇಡಮ್ ಅವರಲ್ಲಿ ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಪ್ರಾಥಮಿಕ ಶಾಲೆ 9 ಕೆರೆ ಶ್ರೀಮತಿ ಪೂರ್ಣಿಮಾ ಅವರ ನೇತೃತ್ವದ ತಂಡ ಇವರಿಗೆ ಶೈಲಾ ಕಾರ್ಗಿ ಮೇಡಮ್ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. CDPO ಗೌರವಾನ್ವಿತ CDPO ಮೇಡಮ್ ಅವರು. ಹಾಗೆ ನಮ್ಮ ಭಗವತಿ ಶಾಲೆ ಉಂಟಾ? ಭಗವತಿ ಬನ್ನಿ ಮಕ್ಕಳೇ. ಮುಖ್ಯ ಅಧಿಕಾರಿಗಳಾಗಿರುವಂತಹ ಶ್ರೀಮತಿ ಮಾಲಿನಿ ಅವರು ನೀಡಿ ಗೌರವಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಜೋರದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸುವ ಮಕ್ಕಳಿಗೆ ನಿಮಿತ್ತ ಹೋಗಲಿದ್ದಾರೆ. ಜೈನುದ್ದೀನ್ ಅವರು ಜೋರದ ಚಪ್ಪಾಳೆ ತಟ್ಟುವ ಮಕ್ಕಳೇ. ಜೈನುದ್ದೀನ್ ಮತ್ತು ತಂಡ ಹೊಸ ಕರಿಯ ಯೂತ್ ಫೌಂಡೇಶನ್ ಅದರ ಮುಖ್ಯಸ್ಥರಾಗಿರುವಂತಹ ಜೈನುದ್ದೀನ್ ಅವರಿಗೆ ಗೌರವ. ಜೈನುದ್ದೀನ್ 300 ಮತ್ತು ಎಲ್ಲ ಸದಸ್ಯರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮತ್ತೊಂದು ಭಾಗವಹಿಸಿದ ತಂಡ ಶಾರದಾ ನಿಕೇತನ ಪಬ್ಲಿಕ್ ಸ್ಕೂಲ್ ತಲಪಾಡಿ ಮಕ್ಕಳು ಕೂಡ ಭಾಗವಹಿಸಿದ್ದಕ್ಕೆ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು. ನಮ್ಮ ಕ್ರಿಯಾಶೀಲ ವ್ಯಕ್ತಿ ಇವರು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಅಶ್ರಫ್ ಅವರು ಈ ಒಂದು ನೆನಪಿನ ಕಾಣಿಕೆಯನ್ನ ಇಸ್ಲಾಯಿ ಆಂಗ್ಲ ಮಾಧ್ಯಮ ಶಾಲೆಯ ಮಕ್ಕಳಿಗೆ ನೀಡಿ ಗೌರವಿಸ್ತಾ ಇದ್ದಾರೆ. ಅಶ್ರಫ್ ರವರಿಗೆ ವಂದನೆಗಳು. ಇಸ್ಲಾಯಿ ಆಂಗ್ಲ ಮಾಧ್ಯಮ ಶಾಲೆಯ ಅವರಿಗೆ ಕೂಡ ಜೋರದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಪದವಿ ಪೂರ್ವ ವಿಭಾಗದಲ್ಲಿ ಭಾಗವಹಿಸಿ ಕೋಟೆಕಾರು ಪಟ್ಟಣ ಪಂಚಾಯತ್ನ ಮುಖ್ಯ ಅಧಿಕಾರಿಗಳಾಗಿರುವಂತ ಮಾತಾಡಿ ಸರ್ ಅವರು. ಬೇರೆ ಯಾವ ಶಾಲೆ ಬಾಕಿ ಆಯಿತು ಮಕ್ಕಳೇ? ಭಾಗವಹಿಸಿದ್ದಕ್ಕೆ ಕೊಡ್ಲಿಕ್ಕೆ ಬಾಕಿಯಾದ ಶಾಲೆ ಯಾವ್ದಿದೆ ನೋಡಿ. ಬಿಸ್ಕೆಟ್ ಕೂಡ ಕೊಡ್ತಾ ಇದ್ದಾರೆ ಮಕ್ಕಳು. ಬಿಸ್ಕೆಟ್ ಪೊಲೀಸ್ ಇಲಾಖೆ ವತಿಯಿಂದ ಮಕ್ಕಳಿಗೆ ಬಿಸ್ಕೆಟ್ ವ್ಯವಸ್ಥೆ ಕೂಡ ನಡೀತಾ ಇದೆ. ಎಲ್ಲರೂ ಬಿಸ್ಕೆಟ್ ಅನ್ನು ಕೂಡ ತಗೊಳ್ಬೇಕು ಮಕ್ಕಳೇ. ಇದೀಗ ಅವರಿಗೆ ಮಾನ್ಯ ತಹಸೀಲ್ದಾರ್ ಅವರು ಇದೀಗ ಪ್ರೌಢಶಾಲಾ ವಿಭಾಗದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆಕೊಂಡ ತಂಡ ಅದು ಶಾರದಾ ನಿಕೇತನ ಪಬ್ಲಿಕ್ ಸ್ಕೂಲ್ ಅವರು ಸ್ಮರಣಿಕೆಯನ್ನ ನೀಡಿ ಗೌರವಿಸ್ತಾ ಇದ್ದಾರೆ ನಮ್ಮ ಮಾನ್ಯ ತಹಸೀಲ್ದಾರ್ ಅವರು. ಶಾಲಾ ವಿಭಾಗದಲ್ಲಿ ಪ್ರಥಮ ಸ್ಥಾನವನ್ನು ಪಡೆಕೊಂಡ ತಂಡ ಉಚ್ಚಿಲಬೋವಿ ಆಂಗ್ಲ ಮಾಧ್ಯಮ ಶಾಲೆ ಉಚ್ಚಿಲ ಇಲ್ಲಿಯ ವಿದ್ಯಾರ್ಥಿಗಳು, ಮುಖ್ಯ ಶಿಕ್ಷಕರು ಹಾಗೆ ಶ್ರೀಯುತ ಮೋಹನ್ ದಾಸ್ ರೈ ಅವರ ನೇತೃತ್ವ, ಮುಖ್ಯ ಶಿಕ್ಷಕರು, ಎಲ್ಲ ಶಿಕ್ಷಕ ವರ್ಗದವರು ಕೂಡ ಇದ್ದೀರಾ. ನೀವೆಲ್ಲರೂ ವೇದಿಕೆಗೆ ಬಂದು ಈ ಬಹುಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. 1,000 ನಗದು, ರೂಪಾಯಿ 3,000 ನಗದು ಪ್ರಥಮ ಸ್ಥಾನಿಗಳಾಗಿರುವಂತಹ ಉಚ್ಚಿಲ ಬೋವಿ ಆಂಗ್ಲ ಮಾಧ್ಯಮ ಶಾಲೆ ಉಚ್ಚಿಲ ಈ ಮಕ್ಕಳಿಗೆ ಪ್ರಥಮ ಸ್ಥಾನಿಯಾಗಿ ಮೂಡಿ ಬಂದು ರೂಪಾಯಿ 3,000 ನಗದು ಹಾಗೂ ಟ್ರೋಫಿಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಜೋರದ ಚಪ್ಪಾಳೆ ತಟ್ಟಿ ಅವರನ್ನ ಅಭಿನಂದಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇವೆ. ಭಾಗವಹಿಸಿದ ಎಲ್ಲ ತಂಡಗಳಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ, ವಿಶೇಷವಾಗಿ ಇಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದಂತಹ ಶ್ರೀಯುತ ಗಣೇಶ್
ಮೇಡಮ್ ನಮ್ಮ ಉಳ್ಳಾಲದ ಹೆಮ್ಮೆ. ಈಗಾಗಲೇ ನಮಗೆಲ್ಲ ಗೊತ್ತಿದೆ, ಅದರ ಬಗ್ಗೆ ನಾವು ಹೇಳ್ತೇವೆ. ಈಗ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇಟಿಂಗ್ ಲಿಫ್ಟ್ನಲ್ಲಿ ಗುರುತಿಸಿಕೊಂಡು ಹಲವಾರು ಪ್ರಶಸ್ತಿಗಳನ್ನು, ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಂತಹ ವೇಟ್ ಲಿಫ್ಟಿಂಗ್ನ ಪ್ರತಿಭೆ ನಮ್ಮ ಊರಿನ ಮಹಿಳೆ ಶ್ರೀಮತಿ ಗೀತಾಬಾಯಿ ಮೇಡಮ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು, ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಅವರಿಗೆ ನೆನಪಿನ ಕಾಣಿಕೆಯನ್ನ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಧನ್ಯವಾದಗಳು ಮೇಡಮ್, ಅಭಿನಂದನೆಗಳು. ಮುಂದಕ್ಕೆ ಪಥಸಂಚಲನದಲ್ಲಿ ಭಾಗವಹಿಸಿದಂತಹ ಶ್ರೀಯುತ ಮೋಹನ್ ಶಿವಲಾಲ್ ರವರು, ಹಾಗೆ ಅಲ್ಲಪಕ್ಷ ಅವರು, ಪ್ರಮೋದ್ ಅವರು, ಅವರಿಗೆಲ್ಲರಿಗೂ ತಹಸೀಲ್ದಾರ್ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು. ತೀರ್ಪುಗಾರರಿಗೆ ಕೂಡ ನಮ್ಮೊಂದಿಗೆ ಸಹಕಾರ ಮಾಡಿದಂತಹ ಮೋಹನ್ ಶಿವಲಾಲ್ ಅವರು, ಗಣೇಶ್ ಅವರು, ಪ್ರೀತಮ್ ಅವರು, ಟೈಟಸ್ ಅವರು ದಯವಿಟ್ಟು ವೇದಿಕೆಗೆ ಬಂದು ಬೆಳಗ್ಗೆ ಬಹಳ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿದಂತಹ ದೈಹಿಕ ಶಿಕ್ಷಕರು, ಹಾಗೆ ಶ್ರೀಯುತ ಕೆ ಮಂಜುನಾಡಿ ಸರ್, ಕೆ ಮಂಜುನಾಡಿ ಅವರು ತೆರಳಿದ್ದಾರೆ ಅಂತೇಳಿ ಭಾವಿಸ್ತೇವೆ. ಮೋನಪ್ಪ ಅವರು, ಇದು ಸ್ವಾತಂತ್ರ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಲ್ಲ ವ್ಯವಸ್ಥೆಗಳಲ್ಲಿ ನಮ್ಮೊಟ್ಟಿಗೆ ಕೈ ಜೋಡಿಸಿಕೊಂಡು ಕಾರ್ಯಕ್ರಮ ಯಶಸ್ಸಿಗೆ ಸಹಕರಿಸಿರುವಂತಹ ಶ್ರೀಯುತ ತ್ಯಾಗಮರೇಕರ್ ಅವರು ಕೂಡ ವೇದಿಕೆ ಬರಬೇಕು. ಒಂದು ಸ್ಮರಣಿಕೆಯನ್ನು ಮಾನ್ಯ ತಹಸೀಲ್ದಾರ್ ಅವರಿಂದ ಸ್ವೀಕಾರ ಮಾಡಬೇಕು ವಿನಂತಿಸಿದ್ದೇನೆ. ಸರ್, ತ್ಯಾಗಮರೇಕರ್ ಅವರಿಗೆ ಒಂದು ಸ್ಮರಣಿಕೆಯನ್ನು ಅವರನ್ನು ಗೌರವಿಸಬೇಕು. ಮನಮ್ಮ ಸರ್, ಬನ್ನಿ ಕೆಳಗೆ. ವಂದನೆಗಳು. ಶಾಲೆಯ ನಮ್ಮ ದೈಹಿಕ ಶಿಕ್ಷಕರು ಪಥಸಂಚಲನೆಯಲ್ಲಿ ವ್ಯವಸ್ಥೆಯಲ್ಲಿ ಸಹಕರಿಸಿರುವಂತಹ ಶ್ರೀಯುತ ಮೋಹನ್ ರೈ ಅವರು ಕೂಡ ಬರಬೇಕು. ತಮ್ಮನ್ನ ಕೂಡ ಸ್ಮರಣಿಕೆಯನ್ನಿತ್ತು ಗೌರವಿಸಿದ್ದೇವೆ. ಮಕ್ಕಳ ಯಾರ್ದಾದ್ರು ಬಿಟ್ಟು ಹೋಗಿದ್ದರೆ ಬರಬೇಕು ದಯವಿಟ್ಟು ವೇದಿಕೆಗೆ. ನಿಮ್ಮ ಯಾರಿಗೆ ಸಿಗ್ಲಿಲ್ವೋ ಅವರಿಗೆ ಶಾಲೆಗೆ ಕಳಿಸಿಕೊಡುವಂತ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ. ನೆನಪಿನ ಕಾಣಿಕೆಯನ್ನು ಅಂತೇಳಿ ವಿಶೇಷವಾಗಿ ವಿನಂತಿ ಮಾಡಿಕೊಳ್ತಾ ಅವರಿಗೆ ಆಯ್ತು. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘ ನಮ್ಮ ಉಳ್ಳಾಲ ತಾಲೂಕು ಎಲ್ಲ ಪತ್ರಿಕಾ ಮಾಧ್ಯಮದವರು ಅತ್ಯುತ್ತಮವಾಗಿ ನಮಗೆ ಕಾರ್ಯನಿರ್ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅದರ ಅಧ್ಯಕ್ಷರು ಇಲ್ಲ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಶ್ರೀಯುತ ಅನ್ಸರಿ ನೋಳಿ ಅವರಿದ್ದೀರಿ. ದಯವಿಟ್ಟು ಈ ನೆನಪಿನ ಕಾಣಿಕೆಯನ್ನು ಮಾನ್ಯ ತಹಸೀಲ್ದಾರ್ ಅವರಿಂದ ಸ್ವೀಕಾರ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಹಾಗೆ ಎಲ್ಲ ಪತ್ರಿಕಾ ಬಂಧುಗಳು ಕೂಡ ವೇದಿಕೆಗೆ ಹೋಗ್ಬೋದು. ದಯವಿಟ್ಟು ಜಿಲ್ಲಾ ಉಪಾಧ್ಯಕ್ಷರು ಆಗಿರುವವರು ಶ್ರೀಯುತ ಅನ್ಸರ್ ಇನೋಳಿ ಅವರು ಎಲ್ಲರ ಪರವಾಗಿ ಈ ನೆನಪಿನ ಕಾಣಿಕೆಯನ್ನ ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ದೃಶ್ಯ ಮಾಧ್ಯಮದ ಪರವಾಗಿ ಅಪಕ ಹೊಸಕುರಲ್ ವಾಹಿನಿ ಮತ್ತು ಅಪಕ ಮತ್ತೆ ಉಳಿದಂತ ಎಲ್ಲ ತಂಡಗಳು ನಮ್ಮೊಂದಿಗೆ ಸಹಕರಿಸಿದ್ದಾರೆ. ಎಲ್ಲರ ಪರವಾಗಿ ಅನ್ಸರ್ ನಮ್ಮ ಆಸಿಫ್ ಅವರು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಮಾಧ್ಯಮದ ಪರವಾಗಿ ಆಸಿಫ್ ಬಬ್ಬುಕಟ್ಟೆ ಅವರು ಸ್ವೀಕಾರ ಮಾಡಿದರೆ, ಹಾಗೆ ಮೋಹನ್ ಕುತ್ತಾರ್ ಅವರು ಕೂಡ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಹೊಸತ್ತು ಈಗಾಗಲೇ ಪತ್ರಿಕೆ ಕೂಡ ಉಳ್ಳಾಲ ತಮ್ಮ ನಿಮಗೆಲ್ಲ ಗೊತ್ತಿದೆ, ಅತ್ಯದ್ಭುತವಾಗಿ ಮೂಡಿ ಬರ್ತಾ ಇದೆ ಪತ್ರಿಕೆ. ವಿಶೇಷವಾಗಿ ಸಹಕರಿಸಿದ ಸರ್ವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಮುಖ್ಯವಾಗಿ ಪತ್ರಕರ್ತರು ತುಂಬಾ ಮಂದಿ ಇದ್ದಾರೆ, ಎಲ್ಲರಿಗೂ ಕೊಡ್ಲಿಕ್ಕೆ ಹೋದ ನೆನಪಿನ ಕಾಣಿಕೆ ಸಾಲದು, ಎಲ್ಲರ ಪರವಾಗಿ ಒಬ್ಬರಿಗೆ ಕೊಟ್ಟಿದ್ದೇವೆ. ಪ್ರತಿ ವರ್ಷ ಪತ್ರಕರ್ತರು ನಮ್ಮೊಂದಿಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಗೌರವಾನ್ವಿತ ಎಲ್ಲ ಪಂಚಾಯತಿಗಳನ್ನ ಉಪಾಧ್ಯಕ್ಷರು, ಅಧ್ಯಕ್ಷರುಗಳು, ಸದಸ್ಯರುಗಳು ಕೂಡ ಇದ್ರಿ. ಸುಮಾರು 17 ಗ್ರಾಮ ಪಂಚಾಯತಿಗಳು ನಮ್ಮ ಉಳ್ಳಾಲ ತಾಲೂಕಿಗೆ ಬರ್ತಿದೆ. ಆ 17 ಪಂಚಾಯತಿಗಳ ಮುಖ್ಯಸ್ಥರುಗಳು, PDOನವರಾಗಿರ್ಬೋದು, ಕಾರ್ಯದರ್ಶಿಗಳಾಗಿರ್ಬೋದು, ಎಲ್ಲ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಕೂಡ ಇಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಒಂದೇ ಮಾತಿನಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಗೌರವಾನ್ವಿತ ಅಧ್ಯಕ್ಷರು, ಎಲ್ಲ ಸದಸ್ಯರುಗಳು ಹೆಸರು ಹೇಳದೆ, ಮುಖ್ಯವಾಗಿ ಉಳ್ಳಾಲ ನಗರಸಭೆ ಹೆಚ್ಚಿನ ಮೊತ್ತದ ಹಣವನ್ನು ನೀಡುವುದರೊಂದಿಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಹಾಗೂ ಅದರೊಂದಿಗೆ ಸಹಕರಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಯೂತ್ ಫೌಂಡೇಶನ್ ಮತ್ತು ನಮ್ಮ ಯನಪೋಯ ಕಾಲೇಜು ಎಲ್ಲ ಶೈಕ್ಷಣಿಕ, ಸಾಮಾಜಿಕ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಮುಂದಾಳತ್ವವನ್ನು ವಹಿಸಿಕೊಂಡಂತೆ ಎಲ್ಲ ಸಂಘ ಸಂಸ್ಥೆಗಳಿಗೆ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಸಲ್ಲಿಸ್ತೇವೆ. ವಿಶೇಷವಾಗಿ ಬೆಳಗಿನ ತಿಂಡಿಯನ್ನ ಸುಮಾರು 1250 ತಿಂಡಿಯನ್ನ ಎಲ್ಲ ಮಕ್ಕಳಿಗೆ ಮತ್ತು ನಾಗರಿಕ ಬಂಧುಗಳಿಗೆ ನೀಡಿ ಸಹಕಾರವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಯನಪೋಯ ಶಿಕ್ಷಣ ಸಂಸ್ಥೆ ಮತ್ತು ಅದರ ಮುಖ್ಯಸ್ಥರಿಗೆ ಅಭಿನಂದನೆಗಳ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೂ
ಮತ್ತೆ ವಿಶೇಷವಾಗಿ ಪೊಲೀಸ್ ಇಲಾಖೆಯವರು, ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ACP ಅವರ ನೇತೃತ್ವದಲ್ಲಿ ಪೊಲೀಸ್ ಇಲಾಖೆ ನಮಗೆ ಬಿಸ್ಕೆಟ್ ಅನ್ನು ನೀಡಿ ಸಹಕರಿಸಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇವೆ. ಎಲ್ಲ ಮಕ್ಕಳಿಗೆ ಕೂಡ ಬಿಸ್ಕೆಟ್ ವ್ಯವಸ್ಥೆಯನ್ನು ನೀಡಿದ್ದಾರೆ, ಅವರಿಗೂ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಸಹಕರಿಸಿದಂತ ಎಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ ನಾಗರಿಕ ಬಂಧುಗಳಿಗೆ, ಉಳ್ಳಾಲದ ಎಲ್ಲ ಜನತೆಗೆ ತುಂಬ ಹೃದಯದ ಧನ್ಯವಾದಗಳು. ಅಧ್ಯಕ್ಷರು, ಪದಾಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಸ್ಟಾಫ್ ಮತ್ತೆ ಸ್ವಚ್ಛತಾ ಸಮಿತಿಯಲ್ಲಿ ಸಹಕರಿಸಿದಂತ ಎಲ್ಲ ಸ್ವಚ್ಛತಾ ಸಿಬ್ಬಂದಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಧ್ವನಿವರ್ಧಕ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಂತಹ ನಮ್ಮ ಧ್ವನಿವರ್ಗದ ಮಾಲಕರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಒಂದು ಸಣ್ಣ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ಎಲ್ಲ ಸ್ವಯಂ ಸೇವಕರು ನೀರಿನ ವ್ಯವಸ್ಥೆಯನ್ನು ಒದಗಿಸಿಕೊಟ್ಟಂತ ಎಲ್ಲರೂ ಒಮ್ಮೆ ಫೋಟೋಗಾಗಿ ವೇದಿಕೆಗೆ ಹೋಗಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಸ್ವಯಂ ಸೇವಕ ಇವತ್ತು ಅತ್ಯುದ್ಭುತವಾಗಿ ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ವಿಶೇಷವಾಗಿ ಹೊಸ ಕಾರ್ಯ ಯೂತ್ ಫೌಂಡೇಶನ್ ಚಪ್ಪಲದಲ್ಲಿ ಹೊಸ ಕಾರ್ಯ ಯೂತ್ ಫೌಂಡೇಶನ್ ಅವರು ನೀರಿನ ವ್ಯವಸ್ಥೆ, ತಂಪು ಪಾನೀಯ ವ್ಯವಸ್ಥೆಯನ್ನು ನೆರವೇರಿಸಿಕೊಟ್ಟಿದಂತೆ ಒಂದು ಒಳ್ಳೆಯ ಯುವಕರ ತಂಡ, ಅವರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಹಾಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಕೂಡ ಈ ಸಂದರ್ಭದಲ್ಲಿ ನಮ್ಮ UTK ಬ್ಯಾಂಕ್ಸ್ ಅವರಿಗೂ ಈ ಸಂದರ್ಭದಲ್ಲಿ ಒಂದು ನೆನಪಿನ ಕಾಣಿಕೆನ ಈ ಸಂದರ್ಭದಲ್ಲಿ ಉಳ್ಳಾಲ ನಗರಸಭೆಯ ಕೌನ್ಸಿಲರ್ಗಳು ಕೂಡ ತುಂಬಾ ಮಂದಿ ಇದ್ರಿ. ಅದರಲ್ಲಿ ಬಾಜಿಲ್ ಡಿಸೋಜಾ ಅವರ ಇರುವಿಕೆಯನ್ನು ಕೂಡ ಗೌರವಪೂರ್ವಕವಾಗಿ ಗುರುತಿಸಿಕೊಂಡು ಅವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ವಿಶೇಷವಾಗಿ ಉಳ್ಳಾಲ ನಗರಸಭೆ ಎಲ್ಲ ಗೌರವಾನ್ವಿತ ಕೌನ್ಸಿಲರ್ನವರಿಗೆ, ಸೋಮೇಶ್ವರ ಪುರಸಭೆ ಹಾಗೆ ಕೋಟೆಕಾರ್ ಪಟ್ಟಣ ಪಂಚಾಯತ್ನ ಮುಖ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಸಲ್ಲಿಸ್ತೇವೆ. ವಿಶೇಷವಾಗಿ ಉಪಸ್ಥಿತ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತಹ ಮಾನ್ಯ ತಹಸೀಲ್ದಾರನ್ನು ಒಳಗೊಂಡಂತೆ ಇಒರವರು, BOರವರು, CDP ಅವರು, ಮುಖ್ಯ ಅಧಿಕಾರಿಗಳು, ವಿಶೇಷವಾಗಿ ನವೀನ್ ಕುಮಾರ್ ಹೆಗಡೆ ಅವರಿಗೆ ಜೋರ ಚಪ್ಪಾಳೆ ತಟ್ಟಬೇಕು ಸರ್. ನೇತೃತ್ವ ವಹಿಸಿಕೊಂಡು ಚಂದ ಕಾಣಿಸಿಕೊಟ್ಟಿದ್ದೀರಿ. ನಮ್ಮ ಇನ್ಸ್ಪೆಕ್ಟರ್ ಆಗಿರ್ಬೋದು, ಸ್ವಪ್ನ ಹರೀಶ್ ಅವರಾಗಿರ್ಬೋದು, ರಮೇಶ್ ಅಣ್ಣ ಬೋಳಿಯಾರು, ಇವರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ವಿಶೇಷವಾಗಿ ಅಶ್ರಫ್ ರವರೇ ನಿಮಗೂ ಸೆಲ್ಯೂಟ್ ಕೊಡ್ತೇವೆ. ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತಾ ಇದ್ದೇವೆ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು, ಅಭಿನಂದನೆಗಳು. ಬೋಲೋ ಭಾರತ್ ಮಾತಾ ಕಿ ಜೈ. ಉಳ್ಳಾಲ ನಗರಸಭಾ ಉಪಾಧ್ಯಕ್ಷರು ಸಪ್ನಾ ಹರೀಶ್, ಮೂಡಾ ಅಧ್ಯಕ್ಷರು ಸದಾಶಿವ ಉಳ್ಳಾಲ್, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷರು ಅಶ್ರಫ್, ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ಗುರುದತ್, ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್, ಶಿಶು ಅಭಿವೃದ್ಧಿ ಅಧಿಕಾರಿ ಶೈಲಾ ಕಾರ್ಗಿ, ಸೋಮೇಶ್ವರ ಪುರಸಭೆ ಮುಖ್ಯಾಧಿಕಾರಿ ಮತ್ತಡಿ, ಕೋಟೆಕಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಶಾಲಿನಿ, ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ರಮೇಶ್ ಶೆಟ್ಟಿ ಬೋಳಿಯಾರ್ ಇಂಚಿತಿ ಪ್ರಮುಖರು ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ತಹಶೀಲ್ದಾರ್ ಪ್ರಶಾಂತ್ ಪಾಟೀಲ್ ಎತ್ಕೊಂಡಿರು. ಶಿಕ್ಷಕರು ತ್ಯಾಗಂ ಹರೇಕಳ, KMK ಮಂಚನಾಡಿ, ಮೋಹನ್ ಶಿರ್ಲಾಲ್ ಕಾರ್ಯಕ್ರಮ ನಿರೂಪಣೆ ಮಾಡ್ತಾರೆ. ಉಳ್ಳಾಲ ನಗರಸಭಾ ಪೌರಾಯುಕ್ತರು ನವೀನ್ ಹೆಗ್ಡೆ ಸೊಲ್ಮೆ ಸಂದಾಯರು. ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇವತ್ತೇನು ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೇವೆ, ಇದು ನಮ್ಮ ಶಾಸಕರು ಹಾಗೂ ನಮ್ಮ ವಿಧಾನಸಭಾ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ UTK ಅವರ ಮಾರ್ಗದರ್ಶನದಲ್ಲಿ ಇವತ್ತು ದಿನಾಚರಣೆ ಆಚರಣೆ